ಇದು ಸುಮಾರು 50 ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಬಾಬು ಶೆಟ್ಟಿ ದರ್ಬೆಯವರ ಅಧ್ಯಕ್ಷತೆಯಲ್ಲಿ ಒಂದು ಯುವಜನ ಮಂಡಲ ಎಂಬಂತಹ ಒಂದು ಸಂಘಟನೆ ಇತ್ತು. ಅದರಲ್ಲಿ ನಾವು ನೆಲ್ಲಿಕಟ್ಟೆಯವರೆಲ್ಲ ಭಾಗವಹಿಸುತ್ತಿದ್ದೆವು. ಆಗ ನಮಗೆ ಒಂದು ಮನಸ್ಸಿಗೆ ನಮ್ಮ ಹಿರಿಯರಿಗೆ ಬಂದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಯಾಕೆ ಒಂದು ಸಂಘಟನೆಯನ್ನ ಹುಟ್ಟು ಹಾಕಬಾರದು ಅಂತ ಹೇಳಿ ದೃಷ್ಟಿಯಲ್ಲಿ ಯೋಚಿಸಿ ಮಂಗಳೂರಿನ ನೆಹರು ಯುವ ಕೇಂದ್ರದಡಿಯಲ್ಲಿ ಯುವಕ ಮಂಡಲ ರಚಿಸುವ ಅವಕಾಶ ನೀಡಲು ಅನುಮೋದನೆ ಬಂದಿರುವ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ನೆಲ್ಲಿಕಟ್ಟೆಯ ಕೆಲವು ವಿದ್ಯಾರ್ಥಿಗಳು, ಯುವಕರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗೆಳೆಯರು ಸೇರಿಕೊಂಡು ಪೂರಕವಾದ ಬೈಲ ತಯಾರಿಸಿಕೊಂಡು ನೆಲ್ಲಿಕಟ್ಟೆ ಮಿತ್ರ ಮಂಡಲ ಎಂಬ ಹೆಸರಿನಲ್ಲಿ ಪರಿಸರಕ್ಕೆ ಬೆಳಕು ನೀಡುವ ಜ್ವಾಲೆಯಲ್ಲಿ NMM ಎಂಬ ಪ್ರಜ್ವಲಿಸುವ ದೀವಿಟಿಗೆಯ ಸಿಂಬಲ್ ನೊಂದಿಗೆ ರಿಜಿಸ್ಟರ್ ಮಾಡಿಸಿ. ಈಗ ದೀವಿಟಿಗೆ ಸಿಂಬಲ್ ಬರ್ತದಲ್ಲ, ಅದು ಬೆಂಕಿ, ಅದು NMM ಉಂಟು ಅದರಲ್ಲಿ ಮಾಡಿಸಿ ಪ್ರಪ್ರಥಮವಾಗಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯನ್ನ ಆಯೋಜಿಸಿ ಸಾರ್ವಜನಿಕ ರಂಗಕ್ಕೆ ನೆಲ್ಲಿಕಟ್ಟೆ ಮಿತ್ರ ಮಂಡಲ ಕಾಲಿಟ್ಟಿತು. ಅಲ್ಲಿಂದ ನಿರಂತರವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದೀಗ 50 ವರ್ಷಗಳನ್ನ ಪೂರೈಸಿದಂತ ಒಂದು ಹೆಗ್ಗಳಿಕೆ ನೆಲ್ಲಿಕಟ್ಟೆ ಮಿತ್ರ ಮಂಡಲದ್ದಾಗಿದೆ. ನೆಲ್ಲಿಕಟ್ಟೆ ಎಲಿಮೆಂಟರಿ ಶಾಲೆಯನ್ನು ಕೇಂದ್ರ ಬಿಂದುವಾಗಿರಿಸಿಕೊಂಡು ನಿರಂತರವಾಗಿ ಮೊಸರು ಕುಡಿಕೆ ಹಾಗೂ ವರ್ಷಕ್ಕೆ 2-3 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಂತ ಮತ್ತು ಮೊಸರು ಕುಡಿಕೆಯಲ್ಲಿ ಮುಖ್ಯವಾಗಿ ಈ ಅಡ್ಡಕಂಬವನ್ನ ಪ್ರಥಮ ಬಾರಿಗೆ ಪರಿಚಯಿಸಿದಂತ ಒಂದು ಇದು ಅಂದ್ರೆ ಅದು ನೆಲ್ಲಿಕಟ್ಟೆ ಮಿತ್ರ ಮಂಡಲ. ಅಂದ್ರೆ ಆವಾಗ ಮೊಸರು ಕುಡಿಕೆ 10,000 ಕದ್ರಿ ಬಿಟ್ರೆ ಈ ಯೋಜನಾ ಮಂಡಲದವರು ಮಾಡ್ತಾ ಇದ್ರು ಇಲ್ಲಿ ಕೋರ್ಟ್ ಮೈದಾನಲ್ಲಿ. ಆನಂತರ ಇಲ್ಲಿ ಕೂಡ ಇದು ಮೊಸರು ಕುಡಿಕೆ ಆಗ್ತಾ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ನೆಲ್ಲಿಕಟ್ಟೆಯಲ್ಲೇ ಆರಂಭಿಸಿದ್ರು. ಸತತವಾಗಿ ಕಬಡ್ಡಿ, ಕ್ರಿಕೆಟ್ನಲ್ಲಿ ಅತ್ಯಂತ ಯಶಸ್ವಿ ತಂಡವಾಗಿ ನಮ್ಮ ತಂಡ ಅಂತರ್ಜಿಲ್ಲಾ ಪಂದ್ಯಾಟಗಳಲ್ಲಿ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ನೆಲ್ಲಿಕಟ್ಟೆ ಮತ್ತು ಆಗ ಭಗತ್ ತಂಡ ಎಲ್ಲ ಇತ್ತು. ಆ ಮ್ಯಾಚ್ ಎಲ್ಲ ಬಂದ್ರೆ ಪಾಕಿಸ್ತಾನ ಇಂಡಿಯಾದ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಪುತ್ತೂರಿನಲ್ಲಿ ಆಗ್ತಿತ್ತು. ರಾಜ್ಯದಲ್ಲಿ ಪ್ರಪ್ರಥಮವಾಗಿ ರಿಲಯನ್ಸ್ ಮಾದರಿಯಲ್ಲಿ ನಿಗದಿತ 11 ಓವರಿನ ಮ್ಯಾಚ್ ಅನ್ನ ಸುಧಾಕರ್ ಶೆಟ್ಟಿ ಅವರ ಮಗಳು ದಿವಂಗತ ಅಶ್ವಿನಿ ಮೆಮೋರಿಯಲ್ ಟೂರ್ನಮೆಂಟ್ ಅನ್ನು ಅಂತರ್ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸಿ ಅತ್ಯಂತ ಯಶಸ್ವಿಯಾಗಿ ಜನಮನ್ನಣೆ ಪಡೆದಂತ 11 ಓವರನ್ನ ಪರಿಚಯಿಸಿದಂತ ಒಂದು ಕೀರ್ತಿ ಇದ್ರೆ ಅದು ನೆಲ್ಲಿಕಟ್ಟೆ ಮಿತ್ರ ಮಂಡಲಕ್ಕೆ. ಇದ್ರ ಬಗ್ಗೆ ರಿಲಯನ್ಸ್ ಅಂದ್ರೆ ಆ ಟೈಮಲ್ಲಿ ರಿಲಯನ್ಸ್ ಕಪ್ ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲಯನ್ಸ್ ಕಪ್ ಆಗಿತ್ತು. ಅಂದ್ರೆ 11 ಓವರ್ಗಳ ಟೂರ್ನಮೆಂಟ್. ಇದನ್ನ ಎಲ್ಲಿಯೂ ಮಾಡ್ತಾ ಇರಲಿಲ್ಲ. ಅದನ್ನ ಪ್ರಪ್ರಥಮವಾಗಿ ಸುಧಾಕರ್ ಶೆಟ್ಟರ ದೊಡ್ಡ ಮಗಳು ಎಕ್ಸ್ಪೈರ್ ಆಗಿದ್ರು 10 ವರ್ಷದಲ್ಲಿ. ಅವರ ಅಶ್ವಿನಿ ಮೆಂಬರ್ ಎಂಬ ಹೆಸರಲ್ಲಿ ಇದು ಸಾಧಾರಣ 82 ಟೀಮ್ಗಳು ತಂಡ ಒಂದೇ ದಿವಸದಲ್ಲಿ 6 ಗ್ರೌಂಡ್ಗಳಲ್ಲಿ ಏಕಕಾಲದಲ್ಲಿ ಮುಗಿಸಿದಂತ ಒಂದು ದೊಡ್ಡ ಸಾಧನೆ. ಅದು ಖಂಡಿತ ಸಾಧನೆ. ಇದು ಬಹಳ ಯಶಸ್ವಿಯಾಗಿತ್ತು. ಆನಂತರ ಈ 10 ಓವರ್ಗಳ ಟೂರ್ನಮೆಂಟ್ ಇದು ಆರಂಭವಾಯಿತು. ಕನ್ನಡ ರಾಜ್ಯೋತ್ಸವದಲ್ಲಿ ಅತಿ ಹೆಚ್ಚು ಬಾರಿ ಭಾಗವಹಿಸಿದಂತ ನೆಲ್ಲಿಕಟ್ಟೆ ಮಿತ್ರ ಮಂಡಲ. ಒಮ್ಮೆ ನಾವು ಒಂದು ಚಾಲೆಂಜ್ ಆಗಿ ಕನ್ನಂಬಾಡಿ ಆಣೆಕಟ್ಟನ್ನ ಕಟ್ಟಿದ್ದೇವೆ. ಅದು ಒಂದು ಪುತ್ತೂರಿನಲ್ಲಿ ಜನಮೆಚ್ಚುಗೆಗೆ ಎಷ್ಟು ಪಾತ್ರ ಆಯ್ತು ಅಂತ ಹೇಳಿದ್ರೆ, ಬಹಳ ಒಂದು ನೆಲ್ಲಿಕಟ್ಟೆಯವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಂಬುದನ್ನ ತೋರಿಸಿಕೊಟ್ಟಂತ ಒಂದು ಕನ್ನಂಬಾಡಿ ಅಣೆಕಟ್ಟನ್ನ ನಾವು ಇದರ ಬಗ್ಗೆ ಒಂದು ಯಾಕಂದ್ರೆ ಕ್ಲಿಯರ್ ಹೇಳಲಿಕ್ಕೆ ಇದೊಂದು ಅವಕಾಶ. ಆವಾಗ ಎಲ್ಲದಕ್ಕೂ ಸರ್ಕಾರಿ ಇಲಾಖೆಯವರು ನಮ್ಗೆ ಇನ್ವಿಟೇಷನ್ ಕಳಿಸ್ತಾ ಇದ್ರು. ಆದ್ರೆ ಒಂದು ವರ್ಷ ಯಾವ ಕಾರಣ ಹೇಳಿ ಗೊತ್ತಿಲ್ಲ, ಆಗ ಒಬ್ಬ ಒಳ್ಳೆ ತಹಸೀಲ್ದಾರ್ ಇದ್ರು, ಹಿರಿಯ ತಹಸೀಲ್ದಾರ್ ಇದ್ರು, ನಮ್ಗೆ ಇನ್ವಿಟೇಷನ್ ಬರಲಿಲ್ಲ. ಆವಾಗ ನಾವು ಹೋಗಿ ಅವ್ರ ಹತ್ರ ಕೇಳಿದೆವು, ಯಾಕೆ ನಮ್ಗೆ ಇನ್ವಿಟೇಷನ್ ಕಳಿಲ್ಲ. ಅವರು ಅಧಿಕಾರಿಯನ್ನು ಕರೆದು ಕೇಳುವಾಗ ಏನೋ ಅವರ ಮಿಸ್ಟೇಕ್ ಅಲ್ಲ, ಯಾರು ಕಳಿಸುವವರ ಮಿಸ್ಟೇಕ್ ಅಲ್ಲಿ ಇದು ನಮ್ಗೆ ಬಹಳ ಇನ್ಸಲ್ಟ್ ಆಯ್ತು. ನಾವಾಗ ತಹಸೀಲ್ದಾರ್ ಹತ್ರ ಚಾಲೆಂಜ್ ಹಾಕಿದೆವು, ನೀವು ಪುತ್ತೂರಿನಲ್ಲಿ ಎಷ್ಟು ಟ್ಯಾಬ್ಲ್ ಮಾಡ್ತೀರೋ ಅದಕ್ಕಿಂತ ಒಂದಾದ್ರೂ ನಾವು ಹೆಚ್ಚು ಮಾಡ್ತೇವೆ ಹೇಳಿ. ಟೋಟಲ್ ಪುತ್ತೂರಿನ ಬೇರೆ 9 ಟ್ಯಾಬ್ಲ್ ಆಯ್ತು, ನಮ್ದು 11 ಟ್ಯಾಬ್ಲ್ ಮಾಡಿ ಎಲ್ಲ ದೊಡ್ಡ ದೊಡ್ಡ ಟ್ಯಾಬ್ಲ್ಗಳು. ಅದು ಇವ್ರು ಹೇಳಿದ ಕನ್ನಂಬಾಡಿ ಡ್ಯಾಮ್, ಅದರಲ್ಲಿ ಏನು ನಿಮ್ಮ ಬೃಂದಾವನದ ಸೀನ್, ಅದರಲ್ಲಿ ಸ್ಪ್ರಿಂಕ್ಲರ್ ಮುಖಾಂತರ ನೀರು, ಆನಂತರ ಹಲವು ಹಂತದ್ದು ವೀರ ಸಿಂಧೂರ ಲಕ್ಷ್ಮಣ ದೊಡ್ಡ ದೊಡ್ಡ ಟ್ಯಾಬ್ಲೆಟ್ಗಳನ್ನ ಮಾಡಿ ಎಲ್ಲ ಪ್ರಶಸ್ತಿ ನಮ್ಗೆ ಬಂತು.
ಅದಕ್ಕೆ ನಾವು ಪ್ರಶಸ್ತಿಯನ್ನ ತೆಗೆದುಕೊಳ್ಳದೆ ಬಂದೆವು. ಇದೊಂದು ಏನು ಮಾಡ್ಬೋದು ಹೇಳಿ ಆ ಟೈಮಲ್ಲಿ ಒಂದು ನಿಮ್ಗೆ ತಿಳಿಸ್ಲಿಕ್ಕೆ ಮಾತ್ರ ಹೇಳ್ತಾ ಇದ್ದೇನೆ ಮಾಹಿತಿಗಾಗಿ. ಸರ್ಕಾರ ಆಯೋಜಿಸಿದಂತ ಎಷ್ಟೋ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಕಾರ್ಯಕ್ರಮಗಳ ಯಶಸ್ವಿಗೆ ದುಡಿಯುತ್ತಿದ್ದು, ರಾಜ್ಯ ಮಟ್ಟದ ಯೋಜನಾ ಮೇಳಗಳಲ್ಲಿ ಸ್ಟೇಜ್ ಊಟೋಪಚಾರಗಳ ಸಂಪೂರ್ಣ ಜವಾಬ್ದಾರಿಯನ್ನು ನೆಲ್ಲಿಕಟ್ಟೆ ಮಿತ್ರ ಮಂಡಲ ತೆಗೆದುಕೊಂಡು ಯಶಸ್ವಿಯಾಗಿ ಪೂರೈಸಿ ಎಲ್ಲರಿಂದ ಸಭಾಸಗಿರಿ ಪಡೆದಂತ ನೆಲ್ಲಿಕಟ್ಟೆ ಮಿತ್ರ ಮಂಡಲ ಪ್ರತಿ ಬಾರಿಯೂ ಪರಿಸರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನೆಲ್ಲಿಕಟ್ಟೆ ಮಿತ್ರ ಮಂಡಲ ಬರುತ್ತಿದ್ದು, ಅನಿತಾ ಆಯಿಲ್ ಮಿಲ್ಲಿನಿಂದ ಖಾಸಗಿ ಬಸ್ ನಿಲ್ದಾಣದವರೆಗೆ ಕಾಲು ದಾರಿ ಇತ್ತು ಮುಂಚೆ. ಅದನ್ನ ಒಂದೇ ದಿನದಲ್ಲಿ ಸುಮಾರು 24 ಫೀಟ್ ಅಗಲದ ರಸ್ತೆಯನ್ನು ಮಾಡಿದ ಕೀರ್ತಿ ಇದ್ರೆ ಅದು ನೆಲ್ಲಿಕಟ್ಟೆ ಮಿತ್ರ ಮಂಡಲ ಶ್ರಮದಾನದ ಮೂಲಕ. ಎಲ್ಲ ಕೆಲವು ಬೇರೆ ಯುವಕ ಮಂಡಳಿಗಳನ್ನ ಬೆಂಬಲಕ್ಕೆ ಪತ್ಕೊಂಡು ಒಂದೇ ದಿವಸ ವೆಹಿಕಲ್ ಅನ್ನ ಪಾಸ್ ಮಾಡೋದು. ಅದು ಸಹ ವರ್ಗ ಸ್ಥಳಗಳನ್ನ ಅವರ ಹತ್ರ ಮಾತಾಡಿಕೊಂಡು, ಈಗ ವರ್ಗ ಸ್ಥಳ ಯಾರು ಬಿಡುದಿಲ್ಲ, ಒಂದು ಫೀಟ್ ಇದ್ರೂ ಸಹ ಬಿಡುದಿಲ್ಲ. ಆದ್ರೆ ಅವಾಗ ನಮಗೆ ಅದೊಂದು ರಸ್ತೆ ಆಗ್ಬೇಕು ಎಂಬಂತ ಒಂದು ನೆಲ್ಲಿಕಟ್ಟೆ ಮಿತ್ರ ಮಂಡಲದ ಕಲ್ಪನೆಯನ್ನ ನೆಲ್ಲಿಕಟ್ಟೆ ಮಿತ್ರ ಮಂಡಲದ ವಾಸಿಗಳು ಸ್ಥಳ ಬಿಟ್ಟುಕೊಟ್ಟು ನಮ್ಮೊಂದಿಗೆ ಸೇರಿಕೊಂಡು ಶ್ರಮದಾನ ಮಾಡಿದ್ದಾರೆ. ಸಾಮೆತಡ್ಕದಿಂದ ರೋಟರಿಪುರಕ್ಕೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ದೊಡ್ಡ ತೋಡಿದೆ, ಅದಕ್ಕೆ ಸಂಕ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿಗೆ ನಮ್ಮ ಸದಸ್ಯರೇ ಶ್ರಮದಾನ ಮೂಲಕ 65 ಅಡಿ ಉದ್ದದ ಒಂದು ಸೇತುವೆಯಾಗಿ ಪಾಲ ಅಂತ ಹೇಳ್ತಾರೆ, ಅದನ್ನ ಮಾಡ್ಕೊಂಡು ನಿರಂತರವಾಗಿ ಸಂಕ ಆಗುವವರೆಗೆ ಅವರ ಸಂಕಷ್ಟಕ್ಕೆ ನಾವು ಸ್ಪಂದಿಸಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಪುತ್ತೂರು ಮಾಲಿಂಗೇಶ್ವರ ದೇವರ ಜಾತ್ರೆಯಲ್ಲಿ ಕಟ್ಟೆ ಪೂಜೆ ಹೋಗುವಾಗ ಗ್ಯಾಸ್ ಲೈಟ್ ಇತ್ತು ಮುಂಚೆ. ಪುತ್ತೂರಿನಲ್ಲಿ ಪ್ರಪ್ರಥಮವಾಗಿ ನೆಲ್ಲಿಕಟ್ಟೆಯವರು ದಾರಿಗೆ ಟ್ಯೂಬ್ ಲೈಟ್ ಹಾಕುವ ಮೂಲಕ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದ್ರು. ಸುಮಾರು 40 ವರ್ಷಗಳ ಹಿಂದೆ. ಅದು ಯಾಕೆಂದ್ರೆ ಆವಾಗ ಟ್ಯೂಬ್ ಲೈಟ್ ಹಾಕುವಂತ ಟ್ಯೂಬ್ ಲೈಟ್ ಇದೇ ಇರಲಿಲ್ಲ. ವಿಟ್ಲದ ಒಬ್ರು ಬಳ್ಳಲ್ ಎಂಬವರು ಕಾಂಟ್ರಾಕ್ಟರ್ ಇದ್ರು, ಅವರು ₹2 70 ಟ್ಯೂಬ್ ಲೈಟ್ ಅನ್ನ ತಂದು ಹಾಕುವಂತ ವ್ಯವಸ್ಥೆ. ಆ ನಂತರ ಟ್ಯೂಬ್ ಲೈಟ್ ಪುತ್ತೂರಿಗೂ ಬಂತು, ಹಾಕುವಂತ ವ್ಯವಸ್ಥೆ ಸ್ಟಾರ್ಟ್ ಆಯ್ತು. ಅದರ ಮೊದಲು ಗ್ಯಾಸ್ ಲೈಟ್ ಮತ್ತು ದೊಂದಿ ಏನು ಸೂಟ್ರೆ ಹೇಳ್ತೇವೆ, ಅದರ ಮುಖಾಂತರ ದೇವರು ಹೋಗ್ತಾ ಇದ್ದಾರೆ. ನೆಲ್ಲಿಕಟ್ಟೆಯಲ್ಲಿ ಹುಟ್ಟಿದ ಕಿಲ್ಲೆ ಮೈದಾನದ ಗಣೇಶೋತ್ಸವ ಎಲ್ಲಾ ಕಾರ್ಯಕ್ರಮದಲ್ಲಿ ನೆಲ್ಲಿಕಟ್ಟೆ ಮಿತ್ರ ಮಂಡಲದವರು ಸ್ವಯಂ ಸೇವಕರಾಗಿ ಭಾಗವಹಿಸಿದ ಶೋಭಾಯಾತ್ರೆಯ ದಿನ ಬೃಹತ್ ಹೂವಿನ ಹಾರವನ್ನು ಇಷ್ಟವರೆಗೆ ನಾವು ಸಮರ್ಪಿಸ್ತಾ ಬಂದಿದ್ದೇವೆ. ಅದು ಆವಾಗ ಪ್ರಾರಂಭ ಆದ್ದು. ಯಾವುದೇ ಜಾತಿ ಮತ ಧರ್ಮಗಳ ಭೇದವಿಲ್ಲದೆ ಎಲ್ಲಾ ಧರ್ಮದವರ ಹಬ್ಬಗಳನ್ನು ಆಚರಿಸ್ತಾ ಬರಲಾಗುತ್ತಿದೆ. ಹಿಂದೂ ಹಬ್ಬಗಳ ಆಚರಣೆ ನೆಲ್ಲಿಕಟ್ಟೆ ನಾಗಸನ್ನಿಧಿಯ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಕ್ರಿಸ್ಮಸ್ ಹಬ್ಬದ ಸಂದರ್ಭಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ನೆಲ್ಲಿಕಟ್ಟೆ ಎಲಿಮೆಂಟರಿ ಶಾಲೆಯಲ್ಲಿ ಪ್ರತಿ ಸಲ ನಾವು ಆಚರಣೆ ಮಾಡ್ತಾ ಇದ್ದೆವು. ಅದೇ ರೀತಿ ಅಲ್ಲಿ ಮುಸ್ಲಿಂ ನಿರ್ಮಿಸ್ತಾ ಇದ್ದೆವು. ಏನು ಅವರ ಕಾನ್ಸೆಪ್ಟ್ ಇದೆ, ಕುರಿಗಳನ್ನೆಲ್ಲ ಸಾಕುವಂತ ಆ ಒಂದು ಸೆಟ್ ಅನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಅದೇ ರೀತಿ ಮುಸ್ಲಿಂ ಹಬ್ಬದ ಶುಭಾಶಯಗಳ ಬ್ಯಾನರ್ಗಳೆಲ್ಲ ಹಾಕಿ ಆ ಸಂಭ್ರಮಾಚರಣೆಯನ್ನ ನಾವು ಮಾಡ್ತಾ ಇದ್ದೆವು. ನೆಲ್ಲಿಕಟ್ಟೆ ಮಿತ್ರ ಮಂಡಲದ ಸದಸ್ಯರು ಪುತ್ತೂರು ಕಂಬಳ ಜಯಂತ್ ರೈ ಅವರ ಒಂದು ನೇತೃತ್ವದಲ್ಲಿ ಆಗುವಾಗ ಇಡೀ 81 ಕೋಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಉದ್ದವಾದ ಕಂಬಳವನ್ನ ನೆಲ್ಲಿಕಟ್ಟೆ ಮಿತ್ರ ಮಂಡಲದ ಸುಮಾರು 150 ಜನ ಅವರು ಮತ್ತು ನೆಲ್ಲಿಕಟ್ಟೆಯವರು ಮತ್ತು ಅವರ ಗೆಳೆಯರು ಸೇರ್ಕೊಂಡು, ಆಗ ಅಡ್ಡ ಇತ್ತು 181 ಕೋಲಿನ ಉದ್ದದ ಕರೆಯನ್ನು ನಿರ್ಮಾಣ ಮಾಡಿದವರು ನೆಲ್ಲಿಕಟ್ಟೆ ಮಿತ್ರ ಮಂಡಲ. ಅದಕ್ಕೇನು ದೊಡ್ಡ ಖರ್ಚು, ಅದಕ್ಕೆ ಸಂಬಳ ಗಿಂಬಳ ಏನು ತಗೊಳ್ಳಿಲ್ಲ. ಜಯಂತ ಆಗ ಸದಸ್ಯ ಕೂಡ ಮಂಡಲದ. ಆಗ ಜಯಂತ್ ರೈ ಅವರು ಕೂಡ ಮಂಡಲದ ಸದಸ್ಯರಾಗಿದ್ದರು. ನೆಲ್ಲಿಕಟ್ಟೆಯ ಹಿರಿಯ ಸದಸ್ಯರುಗಳು ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿದ್ದು, ದಿವಂಗತ ಸೂತ್ರಬೆಟ್ಟು ಪುರುಷೋತ್ತಮ ರೈ ಅವರು ಭಾರತ ಸರ್ಕಾರದ ಪ್ರತಿಷ್ಠಿತ ದ್ರೋಣಾಚಾರ್ಯ ಪ್ರಶಸ್ತಿಯಲ್ಲಿ ವಿಜೇತರಾಗಿದ್ದು,
ಶ್ರೀಯುತ PK ಗಣೇಶ್ರವರು ಸೆಕ್ಸಫೋನ್ನಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಹಲವು ಪ್ರಶಸ್ತಿಗಳನ್ನ ಅವರಿಗೆ ಸಿಕ್ಕಿದೆ. ಹಾಗೆ ದಿವಂಗತ ವೆಂಕಟಪ್ಪ ಡೋಗ್ರಾರವರು ಅಂತಾರಾಷ್ಟ್ರೀಯ ಸೆಕ್ಸಫೋನ್ ವಾದಕರಾಗಿದ್ದರು. ಸನ್ಮಾನ್ಯ ಸುಧಾಕರ್ ಶೆಟ್ಟಿ ಅವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿಯೂ 2 ಬಾರಿ ಪುತ್ತೂರು ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದವರಾಗಿದ್ದಾರೆ. ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರು ನಗರಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಸೂತ್ರಬೆಟ್ಟು ಜಗನ್ನಾಥ ರೈ ಅವರು ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಪುರಸಭೆಯ ಅಧ್ಯಕ್ಷರಾಗಿ ದುಡಿದಿರುತ್ತಾರೆ. ನೆಲ್ಲಿಕಟ್ಟೆಯ ದೇಲೆಂತಿಮಾರ್ ನಿತ್ಯಾನಂದ ಶೆಟ್ಟಿ ಅವರು ಕರ್ನಾಟಕ ರಾಜ್ಯ ಬೀಚ್ ರೆಸ್ಲಿಂಗ್ ಕಮಿಟಿಯ ಚೇರ್ಮನ್ ಆಗಿರುತ್ತಾರೆ. ಸದರಿ ನೆಲ್ಲಿಕಟ್ಟೆಯ ಅಭಿಜಿತ್ ಶೆಟ್ಟಿ ಅವರು ಕಿಲ್ಲೆ ಮೈದಾನದ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯಾಚರಿಸುತ್ತಿದ್ದಾರೆ. ಇನ್ನಿತರ ಹಲವಾರು ಮಂದಿ ನಗರಸಭಾ ಸದಸ್ಯರಾಗಿ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿರುತ್ತಾರೆ. ಹೀಗಿದ್ದರೂ ಅನಿವಾರ್ಯ ಕಾರ್ಯಗಳಿಂದಾಗಿ ಕೆಲವು ದಿನಗಳು ನೆಲ್ಲಿಕಟ್ಟೆ ಮಿತ್ರ ಮಂಡಲವು ತನ್ನ ಕಾರ್ಯಕ್ರಮಗಳಿಂದ ಸ್ವಲ್ಪ ದೂರ ಉಳಿದಿದ್ದು, ಇದೀಗ ಕಳೆದ ವರ್ಷ ಮರಳಿ ಕಾರ್ಯಕ್ಷೇತ್ರಕ್ಕೆ ಧುಮುಕಿದ್ದು ಹೊಸ ಸಮಿತಿಯ ಮೂಲಕ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ತಾ ಇದೆ. ಪ್ರಥಮವಾಗಿ ಕೆಸರುಗದ್ದೆ ಓಟವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು, ಹಲವು ಕಷ್ಟದಲ್ಲಿದ್ದ ಜನರಿಗೆ ಸಹಾಯ ಮಾಡುತ್ತಾ ಬಂದಿರುತ್ತದೆ. ಇದೀಗ ಯುವಕ ಮಂಡಲದ 50ನೇ ವಾರ್ಷಿಕೋತ್ಸವವನ್ನು ಹಲವಾರು ಸಾರ್ವಜನಿಕ ಸೇವೆಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲು ಸಜ್ಜಾಗಿದ್ದು, ತಮ್ಮೆಲ್ಲರ ಪೂರ್ಣ ಸಹಕಾರವನ್ನ ಬಯಸುತ್ತಿದ್ದೇವೆ. ನೆಲ್ಲಿಕಟ್ಟೆ ಮಿತ್ರ ಮಂಡಲ ಈ ಹಿಂದೆ, ಈಗಲ್ಲ, ಸುಮಾರು 40 ವರ್ಷಗಳ ಹಿಂದೆ ನಾವು ಎಷ್ಟೋ ಜನರಿಗೆ ರಕ್ತದಾನ ಮಾಡಿದ್ದೇವೆ. ರಕ್ತದಾನ ಅಂದ್ರೆ ಆಗ ಯಾರಿಗೆ ಒಂದು ಆಕ್ಸಿಡೆಂಟ್ ಆದ್ರೆ ಅವರ ರಕ್ತವನ್ನೇ ಕೊಡ್ಬೇಕಿತ್ತು, ಆಗ ಬೇರೆ ಅದಕ್ಕೆ ಬದಲಾಗಿ ಕೊಡ್ತಿರ್ಲಿಲ್ಲ. ಆದ್ರೆ ನೆಲ್ಲಿಕಟ್ಟೆಯವರು ಪುತ್ತೂರಿನ ಎಷ್ಟೋ ಆಸ್ಪತ್ರೆಗಳಲ್ಲಿ ನಾವು ಆಗ ರಕ್ತದಾನವನ್ನ ಮಾಡಿದ್ದೇವೆ. ಹಾಗೆ ಎಷ್ಟೋ ಕಾರ್ಯಕ್ರಮಗಳು ನೆಲ್ಲಿಕಟ್ಟೆ ಮಿತ್ರ ಮಂಡಲ ಎಷ್ಟೋ ದಾರಿ ಇಲ್ಲದಲ್ಲಿಗೆ ಹೋಗಿ ಸ್ವಯಂ ಪ್ರೇರಿತವಾಗಿ 50 ಜನ 100 ಜನ ಹೋಗಿ ದಾರಿ ಮಾಡಿಕೊಟ್ಟದ್ದಿದೆ. ಕೆಲವು ಕಡೆಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಹೇಳಿದ್ರೆ ದಾರಿ ಮಾಡಿಕೊಟ್ಟದ್ದು ಇದೆ. ಅದರಿಂದ ನಾಳ್ದು 1ನೇ ತಾರೀಕಿಗೆ ಈಗಾಗಲೇ ಇದ್ರಲ್ಲಿ ತಿಳಿಸಿದಾಗೆ ಇನ್ನು ಹಲವಾರು ಕಾರ್ಯಕ್ರಮಗಳು ಇವೆ. ಅದೆಲ್ಲವನ್ನು ಈಗ ನೆನಪು ಮಾಡುವಂತ ಸಮಯ ಕೂಡ ಇಲ್ಲ. ಅದೇ ರೀತಿ ಈಗ ನೆಲ್ಲಿಕಟ್ಟೆ ಮಿತ್ರ ಮಂಡಲ 50 ವರ್ಷಗಳ, ಯಾಕಂದ್ರೆ ಇದರಲ್ಲಿ ನಾನು ಪ್ರಪ್ರಥಮ ಅಧ್ಯಕ್ಷನಾಗಿ ಸೇವೆ ಮಾಡಿದವ. ಆವಾಗ ಬಹಳಷ್ಟು ಜನರಿಗೆ ಯುವಕ ಮಂಡಲದ ಮೇಲೆ ಉತ್ಸಾಹ ಇತ್ತು. ಇದು ಏನ್ ಮಾಡ್ತದೆ ಎಂಬಂತ ಒಂದು ಉದ್ದೇಶ ಕೂಡ ಇತ್ತು. ಇದರಿಂದ ಬರೀ ಯುವಕ ಮಂಡಲ ನೆಲ್ಲಿಕಟ್ಟೆಯವರು ಮಾತ್ರ ಅಲ್ಲ, ಸುತ್ತಲಿನ ಗೆಳೆಯರು ಕೂಡ ಸೇರ್ಬೇಕೆಂಬಂತ ದೃಷ್ಟಿಯಲ್ಲಿ 100ಕ್ಕಿಂತ ಹೆಚ್ಚು ಒಂದು ಸದಸ್ಯರನ್ನು ಹೊಂದಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿಕೊಂಡು ಬರ್ತಾ ಇತ್ತು. ಪ್ರತಿಯೊಂದು ಇದರಲ್ಲಿ ಕೂಡ ನೆಲ್ಲಿಕಟ್ಟೆ ಭಾಗಿಯಾಗಿ ಅದರಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಳುವಂತ ಕೆಲಸ ಆಗ್ತಿತ್ತು. ಈಗ 50ನೇ ವರ್ಷದಲ್ಲಿ ಬಹಳ ಸಂತೋಷ, ಯಾಕಂದ್ರೆ ಹರಿ ಅವರ ಅಧ್ಯಕ್ಷತೆಯಲ್ಲಿ ಈಗ ಉತ್ತಮ ಕೆಲಸ ಆಗ್ತಾ ಇದೆ. ಹರಿ, ಸಂದೀಪ್ ಇವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ತಂಡ ಇದೆ. ಈಗ ಕೂಡ 120 ಮಂದಿಯ ಸದಸ್ಯರಿದ್ದಾರೆ. ಇವರು ಎಲ್ಲ ಸೇರಿದ್ರೆ ಒಳ್ಳೆಯ ಸೇವೆಯನ್ನ ಜನರಿಗೆ ಕೊಡಬಹುದು ಎಂಬ ದೃಷ್ಟಿಯಿಂದ ನೆಲ್ಲಿಕಟ್ಟೆ ಮಿತ್ರ ಮಂಡಲ ಇವತ್ತು ತನ್ನನ್ನು ಗುರುತಿಸಿಕೊಳ್ಳುವ ಒಂದು ದೊಡ್ಡ ಹೊಣೆಗಾರಿಕೆಯ ಮೂಲಕ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಆಚರಿಸ್ತಾ ಇದೆ. ಈಗಾಗಲೇ ತಮಗೆ ಇನ್ವಿಟೇಷನ್ ನೀಡಿದ್ದೇವೆ. ಇದರ ಪ್ರಕಾರ ಹಲವು ಕಾರ್ಯಕ್ರಮಗಳು, ಇನ್ನಿತರ ಹಲವು ಕಾರ್ಯಕ್ರಮ ಇದರ ಒಟ್ಟಿಗೆ ಜೋಡಣೆ ಆಗ್ಲಿಕ್ಕಿದೆ. ಯಾಕಂದ್ರೆ ಸಮಯದ ಈಗಾಗಲೇ ತಮ್ಗೆ ಗೊತ್ತಿದೆ, 10:30 ಗಂಟೆ ಒಳಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ಬೇಕು. ಈ ದೃಷ್ಟಿಯಲ್ಲಿ ನಾವು ಕೆಲವು ಬೇರೆ ಕಾರ್ಯಕ್ರಮಗಳನ್ನು ಮೊನ್ನೆ ಬ್ಲಡ್ ಬ್ಯಾಂಕ್ ಎಲ್ಲ ಮೊನ್ನೆ ಮಾಡಿದ್ದೆವು, ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನ ಮೊನ್ನೆ ಮುಗಿಸಿದೆವು. ಈಗ ನಾಳೆ 1 ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಇದನ್ನು ಓದಿ ಹೇಳುವಂತ ಅವಶ್ಯಕತೆ ಇಲ್ಲ, ತಮಗೆ ಇನ್ವಿಟೇಷನ್ ಇದ್ದ ಕಾರಣ ಪ್ರತಿಯೊಂದನ್ನು ಬೇರೆ ಬೇರೆ ಆಗಿ ತಾವು ಬಂದು ಇದನ್ನು ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ನಮ್ಮೆಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮಿಂದ ಏನಾದರೂ ಸಾರ್ವಜನಿಕ ಕೆಲಸ ಆಗ್ಬೇಕಾದಂತ ಸಂದರ್ಭದಲ್ಲಿ
ನಮ್ಗೆ ತಾವು ಏನು ಹೊಸ ಕಾರ್ಯಕ್ರಮಗಳಿವೆ ಇವುಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ರೆ ನಮ್ಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ ಹೇಳಿಕೊಳ್ತಾ ಮತ್ತೊಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ಪುತ್ತೂರಿನ ಇತಿಹಾಸದಲ್ಲಿ 2 ದಿನದಲ್ಲಿ 108 ತಂಡಗಳನ್ನ ಅಶ್ವಿನಿ ಟ್ರೋಫಿಯಲ್ಲಿ ನಿಭಾಯಿಸಿದಂತ ಕೀರ್ತಿ ಇದ್ರೆ ಅದು ಜಿಲ್ಲೆಯಲ್ಲಿ ಅದು ನೆಲ್ಲಿಕಟ್ಟೆ ಮಿತ್ರ ಮಂಡಲಕ್ಕೆ. ನಾವು ಸುಮಾರು 8 ಮೈದಾನಗಳಲ್ಲಿ, ಅಂದ್ರೆ ಅಷ್ಟು ಯುವಕರಿದ್ರು ಅಂತ ಅದನ್ನ ಮೇಂಟೈನ್ ಮಾಡುವಂತಹ 8 ಮೈದಾನಗಳಲ್ಲಿ 108 ತಂಡಗಳನ್ನ ಒಂದು ಕಂಟ್ರೋಲ್ ಮಾಡುವ ಏಕ ಕಾಲದಲ್ಲಿ 2 ದಿನದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂಪೈರ್ ಆಗ್ಬೇಕು, ಎಲ್ಲ ವ್ಯವಸ್ಥೆಗಳಾಗ್ಬೇಕು, ಚಿಕ್ಕ ವಿಷಯ ಅಲ್ಲ. ಅದನ್ನು ನಿಭಾಯಿಸ್ಲಿಕ್ಕೆ ಎಷ್ಟು ಜನ ಇರಬಹುದು ಎಂಬಂತಹ ಕಲ್ಪನೆ ನಾವು ಮಾಡಬಹುದು ಅಂತೇಳಿ ಹಿರಿಯರು ಬೀಜ ಬಿತ್ತಿ ಇವತ್ತು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನಮ್ಮ ನೆಲ್ಲಿಕಟ್ಟೆ ಮಿತ್ರ ಮಂಡಲ ಇವತ್ತು 50ನೇ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಇದ್ದೇವೆ. ನಾಳಿದ್ದು 1ನೇ ತಾರೀಕಿಗೆ ಮಧ್ಯಾಹ್ನ 2:30ಕ್ಕೆ ನಮ್ಮ ಪುತ್ತೂರು ಸೀಮೆಯ ತಂತ್ರಿಯವರಾದಂಥ ಲಕ್ಷ್ಮೀಶ ತಂತ್ರಿ ಕೆಮ್ಮಿಂಜೆ ಇವರು ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಅದಾದ ನಂತರ ನೆಲ್ಲಿಕಟ್ಟೆ ಮಿತ್ರ ಮಂಡಲ ಮತ್ತು ಪ್ರಗತಿ ಪ್ಯಾರಾಮೆಡಿಕಲ್ ಕಾಲೇಜ್ ಇವರ ಸಹಯೋಗದಿಂದ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿಕ್ಕಿದೆ. ಮತ್ತೆ 5ರಿಂದ 3:30ರಿಂದ ಸ್ಥಳೀಯ ಪ್ರತಿಭೆಗಳಿಗೆ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 5ರ ನಂತರ ಪುತ್ತೂರಿನ ಖ್ಯಾತ ಡ್ಯಾನ್ಸ್ ತಂಡ ಸಂಗಮ್ ಬ್ರದರ್ಸ್ ಇವರಿಂದ ನೃತ್ಯ ವೈಭವ. 7 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಸಭಾಧ್ಯಕ್ಷತೆಯನ್ನು ನಮ್ಮ ಸ್ಥಾಪಕ ಅಧ್ಯಕ್ಷರು ಮತ್ತು ಪ್ರಸ್ತುತ ಗೌರವಾಧ್ಯಕ್ಷರಾದಂಥ ಸೂತ್ರಬೆಟ್ಟು ಜಗನ್ನಾಥ ರೈ ಅವರು ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ರೈ, ಶಾಸಕರು ಪುತ್ತೂರು ಕ್ಷೇತ್ರ, ಕ್ಯಾಪ್ಟನ್ ವಿಜಯ್ ಚೌಟ, ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಈಶ್ವರ್ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಹರೀಶ್ ಇಂಜಾಡಿ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ, ರಾಧಾಕೃಷ್ಣ ನಾಯ್ಕ್, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಸಾಸಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ, ಶ್ರೀ ಬಲರಾಮ ಆಚಾರ್ಯ, ವ್ಯವಸ್ಥಾಪಕ ನಿರ್ದೇಶಕರು GL ಗ್ರೂಪ್ ಪುತ್ತೂರು, ನವೀನ್ ಭಂಡಾರಿ, ಮಾಜಿ ನಿರ್ದೇಶಕರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಶಿವರಾಮಾಲ, ಉದ್ಯಮಿಗಳು ಪುತ್ತೂರು, ಮೊಹಮ್ಮದ್ ಇಬ್ರಾಹಿಂ, ಹಿಂದೂಸ್ತಾನ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್, ಉಜ್ವಲ್ ಪ್ರಭು, ಆಡಳಿತ ನಿರ್ದೇಶಕರು UR ಪ್ರಾಪರ್ಟೀಸ್ ಪುತ್ತೂರು. ಅತಿಥಿಗಳಾಗಿ ಸಿದ್ದನಾಥ SK, ಮಾಲಕರು ಮಾನಕ ಜ್ಯುವೆಲರ್ಸ್ ಪುತ್ತೂರು, ಚಂದ್ರಾಸ ಶೆಟ್ಟಿ, ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಕಂಬಲ ಸಮಿತಿ ಪುತ್ತೂರು, ರೋಷನ್ ರೈ ಬಣ್ಣೂರು, ಉದ್ಯಮಿಗಳು, ಪ್ರಸನ್ನ ಕುಮಾರ್ ಶೆಟ್ಟಿ, ಮಾಲಕರು ಸಿಸಿಲಾರ್ ಗ್ರೂಪ್ ಪುತ್ತೂರು, ಜಾಕಿಮ್ ಡಿಸೋಜ, ಸಾಮಾಜಿಕ ಕಾರ್ಯಕರ್ತರು, ಡಾಕ್ಟರ್ UP ಶಿವಾನಂದ, ಆಡಳಿತ ನಿರ್ದೇಶಕರು ಸುದ್ದಿ ಸಮೂಹ ಸಂಸ್ಥೆ. ಗೌರವ ಉಪಸ್ಥಿತಿ ನಿತ್ಯಾನಂದ ಶೆಟ್ಟಿ ನಿಲಗಟ್ಟೆ, ಅಧ್ಯಕ್ಷರು ಬೀಚ್ ರೆಸ್ಲಿಂಗ್ ಕಮಿಟಿ ಕರ್ನಾಟಕ, ಸೂತ್ರಬೆಟ್ಟು ಮೋಹನ್ ರೈ ಫೈನಾನ್ಸ್ ಪುತ್ತೂರು, ಮಂಜುನಾಥ ನಾಯ್ಕ್, ಮಾಲಕರು ಸಚಿನ್ ಟ್ರೇಡಿಂಗ್ ಕಂಪನಿ ಪುತ್ತೂರು, ಉಲ್ಲಾಸ್ ಪೈ, ಅಧ್ಯಕ್ಷರು ರೋಟರಿ ಕ್ಲಬ್ ಪುತ್ತೂರು ಸಿಟಿ, ಜನಾರ್ದನ್ ರಾವ್, ಗೌರವ ಸಲಹೆಗಾರರು ನೆಲ್ಲಿಕಟ್ಟೆ ಮಿತ್ರ ಮಂಡಲ, PK ಗಣೇಶ್ ಪುತ್ತೂರು, ಖ್ಯಾತ ಸಕ್ಷೋಫನ್ ವಾದಕರು, ಸಂದೀಪ್ ನೆಲ್ಲಿಕಟ್ಟೆ, ಉದ್ಯಮಿಗಳು ಪುತ್ತೂರು, ಶ್ರೀಮತಿ ನಯನಾ ರೈ, ಅಧ್ಯಕ್ಷರು ರಸಾಯಕರ ಸೇವಾ ಟ್ರಸ್ಟ್ ಪುತ್ತೂರು. ಮತ್ತು ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಅದರಲ್ಲಿ ಈಶ್ವರ್ ಮಲ್ಪೆ, ಅನೇಕ ಜೀವಗಳನ್ನು ಉಳಿಸಿದಂತ ಕೀರ್ತಿ ಈಶ್ವರ್ ಮಲ್ಪೆಗೆ ಉಂಟು. ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದೇನು, ಗೌರವಿತವಾದ ಸನ್ಮಾನ. ಇನ್ನೊಬ್ರು ಡಾಕ್ಟರ್ ಅಜಯ್, ಖ್ಯಾತ ವೈದ್ಯರು, ಸರ್ಕಾರಿ ಆಸ್ಪತ್ರೆ ಪುತ್ತೂರು. ಹಾಗೂ ಗೌರವ ಅರ್ಪಣೆ ಶ್ರೀಮತಿ ಮೀನಾಕ್ಷಿ, ನಿವೃತ್ತ ದೈಹಿಕ ಶಿಕ್ಷಕರು ನೆಲ್ಲಿಕಟ್ಟೆ ಶಾಲೆ, ಶ್ರೀಮತಿ ಕುಸುಮಕ್ಕ, ನಿವೃತ್ತ ಅಂಗನವಾಡಿ ಪರಿಚಾರಕಿ ನೆಲ್ಲಿಕಟ್ಟೆ. ಮತ್ತು ಸ್ಥಳೀಯ ಮಾಜಿ ಯೋಧರನ್ನು ಗುರುತಿಸುವಂಥದ್ದು. ಅದರಲ್ಲಿ ಜೋ ಡಿಸೋಜ, ನಿವೃತ್ತ ಸೈನಿಕರು ಪುತ್ತೂರು, ನರಸಿಂಹ ಭಂಡಾರ್ಕರ್, ನಿವೃತ್ತ ಸೈನಿಕರು ನೆಲ್ಲಿಕಟ್ಟೆ ಪುತ್ತೂರು, ಕುಶಾಲಪ್ಪ ಗೌಡ, ನಿವೃತ್ತ ಸೈನಿಕರು ಚಿಕ್ಕಪುತ್ತೂರು, ಎಡ್ವರ್ಡ್ ಡಿಸೋಜ, ಮಾಜಿ ಸೈನಿಕರು ನೆಲ್ಲಿಕಟ್ಟೆ ಪುತ್ತೂರು, ಮತ್ತು ಸತೀಶ್ ಮಡಿವಾಲ, ಸ್ಮಶಾನ ಪಾಲಕರು ಚಿಕ್ಕಪುತ್ತೂರು. ಇವರಿಗೆ ನಾವು ವಿಶೇಷವಾಗಿ ಗೌರವ ಅರ್ಪಣೆಯನ್ನು 50ನೇ ವರ್ಷದ ಸಂಭ್ರಮದ ಪ್ರಯುಕ್ತ ಗೌರವ ಅರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಮತ್ತೆ ಅದಾದ ನಂತರ
ಮಂಗಳೂರಿನ ಖ್ಯಾತ ಗಾಯಕರಾದಂಥ ಪ್ರಕಾಶ್ ಮಹಾದೇವನ್ ಅವರ ತಂಡದಿಂದ ಸಂಗೀತ ರಸಸಂಜೆ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ಜೊತೆಯಲ್ಲಿ ಪುತ್ತೂರಿನ NV ಡ್ಯಾನ್ಸ್ ಸ್ಟುಡಿಯೋ ಇವರಿಂದ ಫಿಲ್ಮ್ ಡ್ಯಾನ್ಸ್ ಕೂಡ ಅದರ ಜೊತೆಯಲ್ಲಿ ನಡೆಯಲಿಕ್ಕಿದೆ. ಹಾಗಾಗಿ ಎಲ್ಲ ಪುತ್ತೂರಿನ ಸಜ್ಜನ ಜನಗಳು ಮತ್ತು ನೆಲ್ಲಿಕಟ್ಟೆಯ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ಇಟ್ಟಂತ ಎಲ್ಲರೂ ಕೂಡ ನಾಳಿದ್ದು 1ನೇ ತಾರೀಕಿಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ನಾವು ವಿನಂತಿಸುತ್ತಿದ್ದೇವೆ. ಹಾಗೆ ಯಾಕಂತ ಹೇಳಿದ್ರೆ ನಾವು ತುಂಬಾ ಪ್ರಯತ್ನ ಪಟ್ಟಿದೆ. ನೆಲ್ಲಿಕಟ್ಟೆಯನ್ನು ನಾವೀಗ ಹಾರಾಡಿ ಶಾಲೆ ಹೇಗಿದೆ ಅದೇ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವು ತುಂಬಾ ಪ್ರಯತ್ನ ಪಟ್ಟಿದ್ದೇವೆ. ಅದು ಯಾಕೆ ಆಗ್ತಿಲ್ಲ ಅಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ 3.5 ಎಕರೆ ಜಾಗ ಉಂಟು, ಅದು ಸಿಟಿ ಮಿಡ್ಲ್ ಅಲ್ಲಿ ಇರುವಂತದ್ದು. ತಾವು ತುಂಬಾ ವಿಷಯದಲ್ಲಿ ನೀವು ಮಾಧ್ಯಮದ ಮುಖಾಂತರ ನೀವೆಲ್ಲ ಪ್ರಕಟಣೆ ಮಾಡಿದ್ದೀರಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ಇಲಾಖೆಗಳು ಕೂಡ ಅಲ್ಲಿ ಕಣ್ಣಾಕಿದೆ. ಅಂದ್ರೆ ಅದು ಮಧ್ಯಭಾಗದಲ್ಲಿ ಇರುವ ಕಾರಣ ಅದಕ್ಕಾಗಿ ಈಗ ಶಾಲೆ ಬೇಡ, ಅಲ್ಲಿ ಮಕ್ಕಳು ಕಮ್ಮಿಯಾಗಿ ಅದನ್ನು ಈಗ ಮುಚ್ಚೋ ಪ್ಲಾನ್ ಅಲ್ಲೇ ಉಂಟು. ಈಗ ಇದು ಸರ್ಕಾರದ ವ್ಯವಸ್ಥೆ, ಇದು ರಾಜಕೀಯ ಮತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ಅದು ಈಗ ಮುಚ್ಚುವಂತ ವ್ಯವಸ್ಥೆ ಆಗ್ತಾ ಉಂಟು. ಅದು ಮುಚ್ಚಿದ್ರೆ ಮತ್ತೆ ಇಲಾಖೆಗಳು ಹೇಗೆ ಬೇಕಾದ್ರೆ ಮಾಡ್ಬೋದು ಅಂತೇಳಿ. ಹಾಗಾಗಿ ನಾವು ತುಂಬಾ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ನಮ್ಮ ಯಾವ ಮಾತಿಗೂ ಕೂಡ ಕಿವಿಗೊಡ್ಲಿಲ್ಲ ಅವರು. ಹಾಗಾಗಿ ನಾವು ಬೇರೆ ಏನ್ ಮಾಡುವ ಪರಿಸ್ಥಿತಿ ನಮ್ಮಲ್ಲಿ. ಅದು ಕೆಳಗಡೆ ಉಂಟು, ಇದ್ರ ಬಗ್ಗೆ ಮೇಘರ ನಾನು ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ತೀನಿ. ಅವರ ಶ್ರೀಮಕಾರ, ನಾನು 22 ವರ್ಷ ಆ ಶಾಲೆಯ ಅಧ್ಯಕ್ಷ ಆಗಿದ್ದವ ಕಂಟಿನ್ಯೂಸ್. ಅಲ್ಲಿ ಏನಂದ್ರೆ ಫಸ್ಟ್ ಜಿಲ್ಲಾ ಪಂಚಾಯತ್ ಆರಂಭವಾದಾಗ ಫಾರ್ಮ್ ಆದಾಗ ಆಗ ಆ ಶಾಲೆಯಲ್ಲಿ ಕಾಂಪ್ಲೆಕ್ಸ್ ಮಾಡಬೇಕು ಎಂಬಂತ ಒಂದು ಸುದ್ದಿ ಬಂತು. ಕಾಂಪ್ಲೆಕ್ಸ್ ಮಾಡ್ಲಿಕ್ಕೆ ತಯಾರಿ ನಡೀತದೆ ಎಂಬಂತದ್ದು ಬಸ್ ಸ್ಟ್ಯಾಂಡ್ ಬದಲು. ಇದ್ರ ಬಗ್ಗೆ ನಾನು ಮತ್ತು ನಮ್ಮ ಕಮಿಟಿ ಬಹಳ ಸ್ಟ್ರಾಂಗ್ ಇತ್ತು. GL ಆಚಾರ್ಯ ಇದ್ರು, ಎಲ್ತಿಮಾರ್ ಇದ್ರು, ಡಿಸೋಜರ್ ಇದ್ರು, ಒಳ್ಳೆ ಕಮಿಟಿ ಅದು. ನಾವೇನ್ ಮಾಡಿದ್ದೇವೆ ಅಂದ್ರೆ ಪ್ರೊಫೆಸರ್ ಲೀಲಾ ಭಟ್ ಅವರಿದ್ರು, ನಾನು ಲೀಲಾ ಭಟ್ರು ಸೇರಿ ಸೀದಾ ಶಿವರಾಮ್ ಕಾರಂತರ ಮನೆಗೆ ಹೋದೆವು. ಮನೆಗೆ ಹೋಗಿ ಅವರಲ್ಲಿ ಇದ್ರ ಬಗ್ಗೆ ಯಾಕಂದ್ರೆ ಅಲ್ಲಿ ಗೆಜ್ಜೆ ಕಟ್ಟಿದವರು ಶಿವರಾಮ್ ಕಾರಂತ ಆ ಶಾಲೆಯಲ್ಲಿ. ಅವರು ಹತ್ರ ಹೋಗಿ ಹೀಗೆ ವಿಷಯ ಹೇಳುವಾಗ ನನ್ನಿಂದ ಏನಾಗ್ಬೇಕು ಹೇಳಿದ್ರು, ನೀವೊಂದು ಲೆಟರ್ ಕೊಡ್ಬೇಕು ನಮಗೆ, ಜಯೇಶ್ ಪಾಟೀಲ್ಗೆ ಮುಖ್ಯಮಂತ್ರಿಗಳಿಗೆ ನೀವು ಒಂದು ಲೆಟರ್ ಕೊಡ್ಬೇಕು ಹೇಳಿ. ಆಗ ಅವರು ತಕ್ಷಣ ಒಂದು ಲೆಟರ್ ಕೊಟ್ಟರು. ಅದನ್ನು ಕೊಂಡೋಗಿ ಮುಖ್ಯಮಂತ್ರಿಯಲ್ಲಿ ಕೊಟ್ಟಾಗ 1 ವಾರದಲ್ಲಿ ಆಗದ ಎಜುಕೇಶನ್ ಮಿನಿಸ್ಟರ್ ಗೋವಿಂದೇಗೌಡರು ಬಂದ್ರು, ಸೀದಾ ಶಾಲೆಗೆ ಬಂದ್ರು, ಅಲ್ಲೇ ಡಿಕ್ಲೇರ್ ಮಾಡಿದ್ರು ಶಿವರಾಮ ಕಾರಂತ ಹೈಸ್ಕೂಲ್ಗೆ ಮಂಜೂರಾತಿ ಹಿಡಿದ್ರು. ನಮ್ಮ ಶಾಲೆಯ ವತಿಯಿಂದಲೇ ಬೇಕಾದಂತ ಎಲ್ಲ ವ್ಯವಸ್ಥೆ ಇನಾಗ್ರೇಷನ್ ಮಾಡುವ ದಿವಸ 1 ವಾರ ಮೊದಲು ಡೇಟ್ ಕೂಡ ಆಯ್ತು. 1 ವಾರ ಮೊದಲು ಸರ್ಕಾರದ ಸುತ್ತೋಲೆ ಬಂತು, ಏನಂದ್ರೆ STMC ಶಾಲೆಯ ಪೇರೆಂಟ್ಸ್ಗಳೇ ಆಗ್ಬೇಕು, ಇನ್ನೊಂದು ಹೈಸ್ಕೂಲ್ನ ಅಧ್ಯಕ್ಷರು MLA ಆಗ್ಬೇಕೆಂಬ ದೃಷ್ಟಿಯಲ್ಲಿ ಆ ಒಂದು ಸರ್ಕ್ಯುಲರ್ ಬಂತು. ಇದು ನಾವು ಮಾಡಿದ ಎಲ್ಲ ಕೆಲಸ ಏನು ಪ್ರಯತ್ನ ಮಾಡಿದ ಎಲ್ಲ ನೀರಲ್ಲಿ ಹಾಕಿದ ಹೋಮದ ರೀತಿ ಆಯ್ತು. ಆನಂತರ ನಮ್ಮನ್ನು ಕಮಿಟಿಯಲ್ಲಿ ಸೇರಿಸಲಿಲ್ಲ, ಯಾವುದೇ ಒಂದು ಆಗ್ಲಿಲ್ಲ. ಆ ರೀತಿಯಲ್ಲಿ ಅದು ಬಾಕಿ ಆಯ್ತು. ಆನಂತರ ಅದು ಕಮಿಟಿ ಬಂತು, ಪೇರೆಂಟ್ಸ್ ನಾನು ಸ್ಪಷ್ಟವಾಗಿ ಹೇಳಿದ ಪೇರೆಂಟ್ಸ್ ಕಮಿಟಿಗೆ ಅಧ್ಯಕ್ಷರು ಬೇಕು. ಆದ್ರೆ ಅವರಿಗೆ ಯಾವುದೇ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಸಾರ್ವಜನಿಕ ಎಲ್ಲ ಸೇರಿ ಮಾಡಿದ ಆ ದೃಢ ನಿರ್ಧಾರದಿಂದ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲಿ ಇಡೀ ಅದು ಇಷ್ಟು ಚಿಕ್ಕ ಮೈದಾನ ಇತ್ತು, ಅದನ್ನ ಇಡೀ ಶ್ರಮದಾನದ ಮೂಲಕ ಮಾಡಿದ್ದೇ ನೆಲ್ಲಿಕಟ್ಟೆ ಮಿತ್ರ ಮಂಡಲ. ಮಣ್ಣೆಲ್ಲ ಹಾಕಿ ಶಾಲೆ ಗುಡ್ಡೆ ಶಾಲೆ ಗುಡ್ಡೆ ಅಂತ ಎಲಿಮೆಂಟ್ರಿ ಗುಡ್ಡೆ ಅಂತ ಹೇಳಿ ಇತ್ತು. ಅದನ್ನ ಆ ಮೈದಾನ ಮಾಡಿದ್ದೆ ನಾವು. ಆ ಧ್ವಜಸ್ತಂಭ ಆಗ್ಲಿ ಅದು ಇದು ಎಲ್ಲ ನಮ್ಮಿಂದ ಏನು ಕೂಡ್ತದೆ ಅದನ್ನು ಮಾಡಿದ್ದೇವೆ. ಒಂದು ಎಂತ ಅಂತ ಹೇಳಿದ್ರೆ, ಈ ಸರ್ಕಾರದಿಂದ ಬಂದಂತ ಕೆಲವು ಸರ್ಕ್ಯುಲರ್ಗಳಿಂದ ನಮಗೆ ಅದರಲ್ಲಿ ಪ್ರವೇಶ ಆಗಿ ಆ ಒಂದು ಜಬರ್ದಸ್ತಿಯಿಂದ ಮಾಡಲಿಕ್ಕೆ ಆಗ್ಲಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ. GL ಆಚಾರ್ಯ ಜುವೆಲ್ಲರ್ಸ್.